ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರಕ್ಕೆ ಸುಮಾರು 75 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಬ್ರಹ್ಮರಥ ಕಲಶಾಭಿಷೇಕ ಮತ್ತು ಚಂಡಿಕಾಯಾಗ ಮಾರ್ಚ್ 9 ರಿಂದ 10 ರವರೆಗೆ ನಡೆಯಲಿದೆ ಎಂದು ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ಶೆಟ್ಟಿ ಹೇಳಿದರು. ಅವರು ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶ ತಲಪಾಡಿಯ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇತಿಹಾಸ ಪ್ರಸಿದ್ಧವಾಗಿದೆ. ಇಲ್ಲಿದ್ದ 5-6 ಶತಮಾನಗಳ ಹಿಂದಿನ ರಥ ಶಿಥಿಲಗೊಂಡಿದ್ರೂ ಜೀರ್ಣೋದ್ಧಾರ ಸಂದರ್ಭ ಪುನರ್ ನಿರ್ಮಾಣಕ್ಕೆ ಸಮಯದ ಕೊರತೆ ನಿರ್ಮಿಸಲು ಅಸಾಧ್ಯವಾಗಿತ್ತು. ನಂತರ ಭಕ್ತಾದಿಗಳು ರಾಮ ಮನೋಹರ್ ರೈ ಅವರ ನೇತೃತ್ವದಲ್ಲಿ ಬ್ರಹ್ಮರಥ ನಿರ್ಮಾಣ ಸಮಿತಿಯನ್ನು ರಚಿಸಿ ಬ್ರಹ್ಮರಥ ನಿರ್ಮಿಸಿ ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯ ಮೊದಲು ಸಮರ್ಪಿಸುವ ತೀರ್ಮಾನವನ್ನು ಕೈಗೊಂಡಿದ್ರು. ಆದರೆ ಈ ವರ್ಷವೇ ಬ್ರಹ್ಮರಥ ನಿರ್ಮಿಸಿ ದೇವರಿಗೆ ಸಮರ್ಪಿಸಲಾಗುತ್ತಿದೆ ಎಂದು ಹೇಳಿದ್ರು. ಬ್ರಹ್ಮರಥ ನಿರ್ಮಾಣ ಕಾರ್ಯ ಕೋಟೇಶ್ವರ ವಿಶ್ವಕರ್ಮ ಶಿಲ್ಪಕಲಾ ಶಾಲೆಯ ಲಕ್ಷ್ಮೀನಾರಾಯಣ್ ಆಚಾರ್ಯ ನೇತೃತ್ವದಲ್ಲಿ ನಡೆಯುತ್ತಿದೆ. ಸಮರ್ಪಣೆ ಮತ್ತು ಶೋಭಾಯಾತ್ರೆ ಮಾರ್ಚ್ 6ರಂದು ಕೋಟೆಕಾರ್ ಬೀರಿ ಗಣೇಶ ಮಂದಿರದ ಬಳಿಯಿಂದ ನಡೆದು ಸಂಜೆ 6 ಗಂಟೆಗೆ ಕ್ಷೇತ್ರಕ್ಕೆ ತಲುಪಿ ಸಮರ್ಪಣಾ ಕಾರ್ಯ ನಡೆಯಲಿದೆ. ಮಾರ್ಚ್ 9ರಂದು ರಾತ್ರಿ ವಾಸ್ತುಪೂಜೆ ಮತ್ತು ಇನ್ನಿತರ ಧಾರ್ಮಿಕ ವಿಧಿವಿಧಾನ ನಡೆಯಲಿದ್ದು, ಮಾರ್ಚ್ 10ರಂದು ಬೆಳಗ್ಗೆ 9:45ರಿಂದ ಚಂಡಿಕಾಯಾಗ ಮತ್ತು ಬ್ರಹ್ಮರಥ ಕಲಶಾಭಿಷೇಕ, 10 ಗಂಟೆಗೆ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ತಲಪಾಡಿ ದೊಡ್ಡಮನೆ ದಿವಂಗತ ಟಿ ಐತಪ್ಪರಯ್ಯವರ ಪತ್ನಿ ಜಯಂತಿ ರೈ ಮತ್ತು ಮಕ್ಕಳು ನಿರ್ಮಿಸಿಕೊಟ್ಟಿರುವ ದೇವಸ್ಥಾನದ ಮಹಾದ್ವಾರ ಉದ್ಘಾಟನೆ ನಡೆಯಲಿದೆ ಎಂದರು. 2017ರಲ್ಲಿ ಇಲ್ಲಿ ಈ ದೇವಸ್ಥಾನದ ಸಂಪೂರ್ಣ ಜೀರ್ಣೋದ್ಧಾರ ಸುಮಾರು 32 ಅಭಿವೃದ್ಧಿ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೆದಿದೆ. ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು. ಆ ಸಂದರ್ಭದಲ್ಲೊಂದು ಸಂಕಲ್ಪ ಇತ್ತು, ಬ್ರಹ್ಮರಥವನ್ನು ಕೂಡ ನಿರ್ಮಾಣ ಮಾಡಬೇಕು ಎಂಬುದಾಗಿ. ಆಮೇಲೆ ಆ ಸಂದರ್ಭದಲ್ಲಿ ಬ್ರಹ್ಮರಥ ನಿರ್ಮಾಣ ಮಾಡಲಿಕ್ಕೆ ಕಾಲಾವಕಾಶದ ಕೊರತೆ ಇತ್ತು. ಆಮೇಲೆ ಕೊರೋನಾದ ಕಾರಣ 2 ವರ್ಷದಲ್ಲಿ ನಮಗೆ ಈ ಬ್ರಹ್ಮರಥ ನಿರ್ಮಾಣವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಷ್ಟೊತ್ತಿಗೆ ಆಡಳಿತ ಮಂಡಳಿ ವಿಸರ್ಜನೆಯಾಗಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕ ಆಗಿದೆ. ಜೀರ್ಣೋದ್ಧಾರ ಸಮಿತಿಯಿಂದ ಯಾವುದೇ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ಊರವರ ಮತ್ತು ಭಕ್ತಾದಿಗಳ ಅಪೇಕ್ಷೆ ಮೇರೆಗೆ ಬ್ರಹ್ಮರಥವನ್ನು ನಿರ್ಮಾಣ ಮಾಡಲೇಬೇಕು ಎನ್ನುವ ನಿಟ್ಟಿನಲ್ಲಿ ಸನ್ಮಾನ್ಯ ರಾಮ ಮನೋಹರ್ ರೈ ಅವರು ಈ ಮೊದಲಿನ ಅವರು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರ ನೇತೃತ್ವದಲ್ಲಿ ಬ್ರಹ್ಮರಥ ನಿರ್ಮಾಣ ಸಮಿತಿಯನ್ನು ನಾವು ಊರವರು ಸೇರಿ ರಚನೆ ಮಾಡಿ 2023ಕ್ಕೆ ಮಾರ್ಚ್ ತಿಂಗಳಲ್ಲಿ ಈ ಬ್ರಹ್ಮರಥವನ್ನು ದೇವರಿಗೆ ಸಮರ್ಪಣೆ ಮಾಡುವುದೆಂದು ಪ್ರಥಮ ಸಭೆಯಲ್ಲಿ ನಾವು ತೀರ್ಮಾನಿಸಿದ್ದೆವು. ಆದರೆ ದೈವಾನುಗ್ರಹ ಮತ್ತು ದೇವರ ಸಂಕಲ್ಪ ಬೇರೆಯೇ. ಇದೇ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ನಡೆಯುವಂಥ ಬ್ರಹ್ಮರಥೋತ್ಸವಕ್ಕೆ ಈ ಬ್ರಹ್ಮರಥ ನಿರ್ಮಾಣ ಕಾರ್ಯ ಆಗುವಂಥ ಸುಸಂದರ್ಭ ನಮಗೆ ಬಂತು. ಅದಕ್ಕೋಸ್ಕರ ಆ ಕೋಟೇಶ್ವರದ ಶಿಲ್ಪ ಕಲಾಶಾಲೆಯ ಲಕ್ಷ್ಮೀನಾರಾಯಣ ಆಚಾರ್ಯ ಅವರನ್ನು ಮತ್ತು ಅವರ ತಂಡವನ್ನು ನಾವು ಅಭಿನಂದಿಸಿದ್ದೇವೆ. ಹೆಚ್ಚು ಕಡಿಮೆ ಸುಮಾರು 75 ಲಕ್ಷದ ಅಂದಾಜು ಮೌಲ್ಯದ ಈ ಬ್ರಹ್ಮರಥ, ಅದಕ್ಕೆ ಬೇಕಾದಂಥ ಮರ ಮತ್ತು ಕೆತ್ತನೆ ಇನ್ನಿತರ ಸಾಮಗ್ರಿ ಎಲ್ಲವೂ ಸೇರಿ ಸುಮಾರು 75 ಲಕ್ಷ ಅಂದಾಜು ಬೀಳುವಂಥದ್ದು. ಗೊತ್ತಿರಬಹುದು, ನಮ್ಮ ಇಡೀ ದೇಶದಲ್ಲೇ ಪ್ರಸಿದ್ಧರಾದಂಥ ಕೋಟೇಶ್ವರ ಶಿಲ್ಪಕಲಾ ಶಾಲೆಯ ನಿರ್ದೇಶಕರು ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ಯರು. ಒಂದು ಸೌಭಾಗ್ಯ ಏನಂದರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಕರ್ನಾಟಕದಿಂದ ಒಂದು ಬೃಹತ್ ರಥ ಸಮರ್ಪಣೆ ಆಗಿತ್ತು. ಅದು ಕೂಡ ಯಾವ ನಮ್ಮ ದೇವಸ್ಥಾನದ ರಥ ನಿರ್ಮಾಣ ಆಗ್ತಾ ಇದೆಯೋ ಅದೇ ಶಿಲ್ಪಶಾಲೆಯಲ್ಲಿ ಅದೇ ಶಿಲ್ಪಿಗಳ ನೇತೃತ್ವದಲ್ಲಿ ನಡೆಯುತ್ತಿದೆ. ಬ್ರಹ್ಮರಥ ನಿರ್ಮಾಣ ಸಮಿತಿ ಅಧ್ಯಕ್ಷ ರಾಮ್ ಮನೋಹರ್ ರೈ, ಪ್ರಧಾನ ಕಾರ್ಯದರ್ಶಿ ವಸಂತ್ ದೇವಾಡಿಗ, ಕೋಶಾಧಿಕಾರಿ ಪ್ರದೀಪ್ ಕಿರ್ಲೆ, ಪ್ರಚಾರ ಸಮಿತಿಯ ಸಂಚಾಲಕ ಸುರೇಶ್ ಆಳ್ವ ಸಾಂತ್ಯಗುತ್ತು, ವೇದಿಕೆಯ ಸಂಚಾಲಕ ಗೋಪಾಲಕೃಷ್ಣ ಮೇಲಾಂಟ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.